ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಕೂಟೇಲು ನೇತ್ರಾವತಿ ನದಿ ಕಿನಾರೆಯಲ್ಲಿ ಅಶೋಕ್ ರೈ ಸಾರಥ್ಯದ 36ನೇ ವರ್ಷದ ಹೊನಲು ಬೆಳಕಿನ ವಿಜಯ ವಿಕ್ರಮ ಜೋಡುಕರೆ ಕಂಬಳ ನಡೆಯಿತು. 150ಕ್ಕೂ ಹೆಚ್ಚು ಜೋಡಿ ಕೋಣಗಳು ಈ ಕಂಬಳದಲ್ಲಿ ಪಾಲ್ಗೊಂಡಿದ್ದು ಏಪ್ರಿಲ್ 7ರಂದು ಕಂಬಳಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಕಂಬಳ ಆರಂಭಕ್ಕೂ ಮುನ್ನ ಉಡುಪಿ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಕಬ್ಬಳಗದ್ದೆ ತನಕ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಕಂಬಳ ಕೋಣಗಳು, ಗೊಂಬೆ ಕುಣಿತ, ಕೀಲ್ಕುದುರೆ, ಬ್ಯಾಂಡ್ ಸೆಟ್ ಸೇರಿದಂತೆ ಕೋಣದ ಯಜಮಾನರು, ಕಂಬಳ ಸಮಿತಿ ಪದಾಧಿಕಾರಿಗಳು ಹಾಗೂ ಕಂಬಳ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಸಂಖ್ಯೆ ನಮ್ಮನ ರಡ್ಡಿತ್ತು ನಾವು ಎಣ್ಮು ಬರ್ತದ ಅಡ್ಡಪಲ್ಲ ಅದೇ ಜಾತಿ ಇರ್ಲಿತ್ತು ಎಲ್ಲ ಬರ್ಪುರ ಬರ್ಕೊಂಡು ಕೊಂಬು ಉತ್ಪರತ ಬಾರ್ತೂರು ಶಾಂತರಾಮ್ ಚಕ್ರ ಕಲ್ಪರಾಜರು ಬಾರ್ತೂರು ಶಾಂತರ ಬೇಲಾಡಿ ಬಾಬಾ ಉಪ್ಪಿನಂಗಡಲ್ಲಿ ನಡೆಯುವಂತ ವಿಜಯ ವಿಕ್ರಮ ಕಂಬಳ ಇದು 36ನೇ ವರ್ಷದಿಂದ ನಡೀತಾ ಇದೆ. ಹಿಂದಿನ ದಿವಸಗಳಲ್ಲಿ ಇದೊಂದು ಸಾಧಾರಣ ಕ್ರೀಡೆಯಾಗಿ ನಡೀತಾ ಇತ್ತು. ಈಗ ಮುಂದೆ ಬರುತ್ತಾ ನಾವು ಇದನ್ನು ಸಾರಥ್ಯ ವಹಿಸಿಕೊಂಡ ನಂತರ ಬಹುಶಃ ಯಾವತ್ತು ಪೇಟದವರು ಇದನ್ನು ವಿರೋಧಿಸಿದ್ರು ಅವತ್ತಿಂದ ಕಂಬಳಕ್ಕೆ ಪಾಪ್ಯುಲಾರಿಟಿ ಜಾಸ್ತಿ ಆಗಿದೆ. ಅಂದ್ರೆ ಮಾಧ್ಯಮದಲ್ಲಿ ಬಂದಿದೆ, ನಮ್ಮ ಜನಪ್ರತಿನಿಧಿಗಳು ಸಹಕಾರ ಕೊಟ್ಟಿದ್ದಾರೆ, ಜನರು ಕೂಡ ಇದಕ್ಕೆ ಸಹಕಾರ ಕೊಂಡಿದ್ದಾರೆ ಕಂಡಿದ್ದೇವೆ. ಇವತ್ತು ಸುಮಾರು 140-150 ಜೊತೆ ಕೋಣಗಳು ಇಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಶುರುವಾಗಿರುವುದು ನಾಳೆ ಬೆಳಿಗ್ಗೆ 11 ಗಂಟೆವರೆಗೆ ನಡೀತದೆ. ಡೇ ಅಂಡ್ ನೈಟ್ ಇದರಲ್ಲಿ ನಿರ್ವಹಣೆ ಮಾಡುವವರಾಗ್ಲಿ ಬೇರೆಯವರಾಗ್ಲಿ ಅವರಿಗೆ ಯಾವುದೇ ದುಡ್ಡಿನ ಅವಶ್ಯಕತೆ ಬರುವವರಲ್ಲ, ಎಲ್ಲ ರೈತಾಪಿ ವರ್ಗದವರು. ಒಂದು ಕೋಣ ಸಾಕಬೇಕಿದ್ರೆ ಅವರಿಗೆ ಅವ್ರು ಏನೋ ಈ ಕೃಷಿಯಲ್ಲಿ ಉತ್ಪತ್ತಿ ಮಾಡ್ತಾರೆ, ಅದನ್ನೆಲ್ಲ ಅದು ಮಗುವಿನಂತೆ ತನ್ನ ಕುಟುಂಬಕ್ಕೆ ದುಡ್ಡನ್ನು ವ್ಯಯ ಮಾಡುವುದಿಲ್ಲ, ಖರ್ಚು ಮಾಡುವುದಿಲ್ಲ. ಆದ್ರೂ ಈ ಕೋಣ ಸಾಕ್ಲಿಕ್ಕೆ ಅವರು ದುಡ್ಡನ್ನು ಖರ್ಚು ಮಾಡ್ತಾರೆ. ಒಳ್ಳೆ ರೀತಿಯ ರೆಸ್ಪಾನ್ಸ್ ಇದೆ ನೋಡಿ. ಜನಗಳು ಸೇರಿದ್ದನ್ನು ನೋಡಿದ್ರೆ ನಿಮಗೆ ನೋಡಬಹುದು. ಬೇಕು ಅಂತ ಬಹಳಷ್ಟು ಸಾಧನೆಗಳು ನಡೀತಾ ಇತ್ತು, ಅಂದ್ರೆ ತೆರೆ ಮರೆಯಲ್ಲಿ ನಡೀತಾ ಇತ್ತು. ಯಾರದನ್ನು ಮಾಡಬಾರ್ದು ಅಂತ ಹೇಳ್ತಿದ್ರು ಅನ್ನುವ ವಿಷಯ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿರುವಂತಹ ಮತ್ತು ಉಡುಪಿಯಲ್ಲಿರುವಂತಹ ಶಾಸಕರುಗಳಿರ್ಬೋದು, MP ಅವರಿರ್ಬೋದು, ಎಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡಿ ಕಂಬಳವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತ ಅವರಿಂದ ಆಗುವಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಸೊ ಇದು ನಮ್ಗೆ ಕಂಬಳ ಅಂತ ಹೇಳಿದ್ರೆ ನಮ್ಮ ಇಡೀ ದಕ್ಷಿಣ ಕನ್ನಡದಲ್ಲಿರುವ ಜನತೆಗೆ, ನಮ್ಮ ಕರಾವಳಿಯಲ್ಲಿರುವ ಜನತೆಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ